ಶ್ರೀಕೃಷ್ಣ ಯಕ್ಷ ಸಭದ ನಿಲೆಟ್ ಕುಡುಪು ಶ್ರೀ ಅನಂತ ಪದ್ಮನಾಭ ದೇವಸ್ಥಾನಡು ನಡೆತೊಂದಿಪ್ಪುನ್ನ 17ನೇ ವರ್ಷದ ಯಕ್ಷಗಾನ ಸಪ್ತಾಹಡು 4ನೇ ದಿನ ಶುಕ್ರವಾರ ಬಡ ಬಡಗು ತಿಟ್ಟಿದ ಮೀನಾಕ್ಷಿ ಕಲ್ಯಾಣ ಪ್ರಸಂಗದ ಆಟ ನಡೆತಂಡು ಆಯ್ತ ಒಂಜಿ ಪೊರ್ಲು ಇತ್ತೆ ನಿಕ್ಲಿನ ಕಣ್ಣೆದುರುಗು ಮುದದಿಂದ ನಿನ್ನ ಕೊಂಡಾಡುವೆನು ಅನವರತ ಮದವೂರ ವಿಘ್ನೇಶ ದೇವಾ ಜಗದೀಶ ಮುದದಿಂದ ನಮ್ಮ ಸೇನೆ ತರೆಯ ದಿಗ್ವಿಜಯಕ್ಕಾಗಿ ಸಮಾಧಾನ ಚಿತ್ತರಾಗಬೇಕಮ್ಮ. ಯಾಕೆ? ಬಿಸಿಯ ರಕ್ತ, ಏರು ಯೌವನ, ಉತ್ಸಾಹಿ ಜೀವನ ಏನನ್ನಾದ್ರೂ ಸಾಧಿಸಬೇಕು ಎನ್ನುವ ಅಪೇಕ್ಷೆ ಇದ್ರೆ ಅಪರಾಧವಲ್ವೇ ಅಲ್ಲ. ಹೆಣ್ಣಿನ ಕುರಿತಾಗಿ ತುಚ್ಛ ಭಾವನೆ ಉಂಟು ಪ್ರಪಂಚದಲ್ಲಿ. ಖಂಡಿತ ಅದು ಎಲ್ಲಿಯೋ ಒಂದು ಕಡೆ ಇದ್ದಾಗ ಎಲ್ಲವರನ್ನು ದೂಷಿಸುವುದು ಸಮಂಜಸ ಅಲ್ಲ. ಅಮ್ಮ, ನಿನ್ನ ತೀರ್ಥರೂಪರ ಕಾಲದಿಂದಲೂ ಈ ನಾಡಿನಲ್ಲಿ ಮಂತ್ರಿಯಾಗಿದ್ದವ ಈ ವೀರಸೇನ. ಬಹಳ ಅನುಭವಸ್ಥ ನೀನು. ಕಾಲಿಡುವ ಮುನ್ನ ಹೋಗ್ತಾ ಇದ್ಯಾ, ಒಂದು ಹೆಜ್ಜೆ ಮುಂದಿಟ್ರೆ ಕಾಲ್ ಕತ್ತರಿಸಿ ಹಾಕೇನು, ಜಾಗ್ರತೆ ಮಾಡು. ಒಂದು ಹೆಜ್ಜೆ ಮುಂದಿಟ್ರೆ ಕಾಲ್ ಕತ್ತರಿಸಿ ಹಾಕೇನು. ಕತ್ತರಿಸ ಕಾಲನ್ನ ಕತ್ತರಿಸ. ನಾ ಒಂದು ಹೆಜ್ಜೆ ಇಟ್ಟವರಿಗೆ ಮಾತ್ರ ಕತ್ತರಿಸ್ತೇನೆ ಅಂತ 3 ಹೆಜ್ಜೆ ಇಟ್ಟು ಬುದ್ಧಿವಂತಿಕೆ ಮಾಡಬೇಕಲ್ಲ. ನಿನ್ನ ಬುದ್ಧಿವಂತಿಕೆ ನನ್ನಲ್ಲಿ ಪ್ರಕಟ ಮಾಡಬೇಡ. ನಾವು ಮಾತಿಗೆ ತಪ್ಪುವುದಿಲ್ಲ. ಒಂದೇ ಹೆಜ್ಜೆ ಹೇಳಿದ್ ನಾನು, 3 ಹೆಜ್ಜೆ ಹಾಕಿಟ್ಟೆ ನೀನು, ಹಾಗಾಗಿ ಕಡಿಯುವುದಿಲ್ಲ ನಾನು. ಹಾಗೆ ಯಾರು ನೀನು? ಒಟ್ಟಿಗೆ ದನ ನುಗ್ಗಿದಾಗ ದುಗ್ತಾ ಇದೆಯಲ್ಲ, ಎಲ್ಲಿಂದ ಬಂದವ ನೀನು? ಇಲ್ಲೇನು ಬರ್ದಾಕಿದ್ದು ಕಾಣುದಿಲ್ವಾ? ಏನ್ ಬರ್ತಿದ್ಯಾ? ಅಪ್ಪನವಿನ ಪ್ರಸವಿಸಬಾರದು. ಯಾರು? ಅಪ್ಪನವಿನ ಪ್ರಸವಿಸಬಾರದು. ನಿಮ್ಮೆಲ್ಲ ಅಮ್ಮ ಪ್ರಸವಿಸುವುದಿಲ್ಲ, ಅಪ್ಪ ಪ್ರಸವಿಸುವುದ? ಹಾಗಲ್ವೋ? ಇದು ಒಳಗೆ ಬರಬಾರ್ದು ಅಂತ. ಪ್ರಸವ